ಪುತ್ತೂರು ಬಸ್ ನಿಲ್ದಾಣದ ಬಳಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯುಳ್ಳ ಗಾಂಧಿ ಕಟ್ಟೆ ನವೀಕರಣಗೊಂಡು ಉದ್ಘಾಟನೆಗೊಳ್ಳಲಿದ್ದು ಲೋಕಸಭಾ ಸದಸ್ಯರು, ರಾಜ್ಯ ಸರ್ಕಾರದ ಮಂತ್ರಿಗಳು ಆಗಮಿಸಲಿದ್ದು ಮಾನವೀಯ ನೆಲೆಯಲ್ಲಿ ಕಳೆದ 25 ವರ್ಷಗಳಿಂದ ಕಾರ್ಯಾಚರಿಸುತ್ತಾ ಇರುವ ಗಾಂಧಿ ಕಟ್ಟೆ ಸಮಿತಿಗೆ ಆಹ್ವಾನ ನೀಡದಿರುವ ಕುರಿತು ಅಸಮಾಧಾನ ವ್ಯಕ್ತವಾಗಿದೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಕೃಷ್ಣ ಪ್ರಸಾದ್ ಆಳ್ವ ಅವರು, ಪುತ್ತೂರಿನ ಕುಡುಗೈ ದಾನಿಗಳ ಸಹಕಾರದಿಂದ ಮತ್ತು ತಾಲೂಕು ಪಂಚಾಯತ್ ಅನುದಾನದಿಂದ ಸಮಿತಿ ಮುಖಾಂತರ ಗಾಂಧಿ ಪ್ರತಿಮೆ, ಗಾಂಧಿ ಮಂಟಪ ರಚನೆಯಾಗಿದ್ದು ಸುಮಾರು 25 ವರ್ಷಗಳಿಂದ ಗಾಂಧಿ ಕಟ್ಟೆ ಸಮಿತಿಯವರು ಎಲ್ಲ ರಾಷ್ಟ್ರೀಯ ಹಬ್ಬಗಳ ಸಮಿತಿಯೊಂದಿಗೆ ಸತತವಾಗಿ ಗಾಂಧಿ ಅಭಿಯಾನ, ಇತಿಹಾಸ, ಗಾಂಧಿ ಪುತ್ತೂರಿಗೆ ಬಂದ ಸವಿನೆನಪಿಗಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇದೀಗ ನಾಳೆ ನಡೆಯಲಿರುವಂತಹ ಗಾಂಧಿ ಕಟ್ಟೆ ನವೀಕರಣ ಕಾರ್ಯಕ್ರಮದ ಉದ್ಘಾಟನೆಗೆ ಗಾಂಧಿ ಕಟ್ಟೆ ಸಮಿತಿಯವರಿಗೆ ಆಮಂತ್ರಣ ನೀಡದೇ ಇದ್ದದ್ದು ಮತ್ತು ಗಾಂಧಿ ಕಟ್ಟೆಯ ಇತಿಹಾಸವನ್ನ ಅಧಿಕಾರಿಗಳು ಮರೆತದ್ದು ವಿಷಾದನೀಯ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಂದು ವಿಚಾರ, ನಾವು ನಾಳೆ ಉದ್ಘಾಟನೆ ಅಂತ ಒಂದು ತಿಳಿದು ಬಂದಿದೆ. ಅದು ನಮಗೆ ಅಧಿಕೃತ ಯಾವುದೇ ಆಮಂತ್ರಣ ಗಾಂಧಿ ಕಟ್ಟೆ ಸಮಿತಿಗೆ ಇಲ್ಲ. ಆದರೂ ಅದನ್ನು ಬೇಸರ ಆದರೂ ಕೂಡ ನಾವು ಮುಂದಿನ ದಿನದಲ್ಲಿ ಆ ಗಾಂಧೀಯ ಐತಿಹಾಸಿಕ ಹಿನ್ನೆಲೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಜನಪ್ರತಿನಿಧಿಗಳೊಂದಿಗೆ, ಅಧಿಕಾರಿಗಳೊಂದಿಗೆ ಸೇರಿಕೊಂಡು ನಾವು ಮಾಡುತ್ತೇವೆ. ನಾಳೆ ಕಾರ್ಯಕ್ರಮಕ್ಕೆ ಶುಭವಾಗಲಿ.